ಪುತ್ತೂರು ತಾಲೂಕಿನ ಅನೇಕ ಕಡೆಗಳಲ್ಲಿ ಚಿರತೆ ಓಡಾಟ ಕಂಡುಬಂದಿದ್ದು ಆತಂಕವನ್ನ ಸೃಷ್ಟಿಸಿದೆ. ನಿನ್ನೆ ಬೆಳಗ್ಗೆ 10:30ರ ಸುಮಾರಿಗೆ ಸರ್ವೆ ಗ್ರಾಮದ ಕೂಡು ರಸ್ತೆ ಬಾಳಯ್ಯ ನಿವಾಸಿ ಜಯಪ್ರಕಾಶ್ ಅವರ ಮನೆಯ ಬಳಿ ಚಿರತೆಯೊಂದು ಕಾಣಿಸಿಕೊಂಡಿದ್ದು ತೋಟಕ್ಕೆ ಹಾರಿ ಕಣ್ಮರೆಯಾಯಿತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಇನ್ನು ಗ್ರಾಮದಲ್ಲಿ ಚಿರತೆ ಓಡಾಟದ ವಿಚಾರ ತಿಳಿದ ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳ ತಂಡ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಲ್ಲದೆ 10 ದಿನದಲ್ಲಿ 3 ಬಾರಿ ಚಿರತೆ ಕಾಣಿಸಿಕೊಂಡಿದ್ದು ಚಿರತೆಯನ್ನ ಹಿಡಿಯಲು ಕೂಡು ರಸ್ತೆ ಹಾಗೂ ಮುಕ್ವೆಯಲ್ಲಿ ಬೋನನ್ನ ಅಳವಡಿಸಲಾಗಿದ್ದು ಬೋನಿನ ಒಳಗೆ ಸಣ್ಣ ಗೂಡಿನಲ್ಲಿ ನಾಯಿಯನ್ನ ಕಟ್ಟಿ ಹಾಕಲಾಗಿದೆ. ಈ ಮೂಲಕ ಅರಣ್ಯ ಇಲಾಖೆಯಿಂದ ಚಿರತೆ ಹಿಡಿಯುವ ಪ್ರಯತ್ನ ನಡೀತಾ ಇದ್ದು ಗ್ರಾಮಸ್ಥರಲ್ಲಿ ಸ್ವಲ್ಪ ಸಮಾಧಾನವನ್ನ ತಂದಿದೆ.